ರಾಮ ಮಂದಿರ ಆವಡು ಮತ್ತು 4 ಜನ ಮಕ್ಕಳು 4 ಜನ ಬಜರಂಗ ದಳದ ಸ್ವಯಂ ಸೇವಕರು 19/9/2019 ಅಯೋಧ್ಯೆ ಖಾಲಿ ಕಾರ್ಡ್ ಪಾದಯಾತ್ರೆ ಶಬರಿಮಲೆಗೆ ಬಿಡಾಡ್ತು ಅಕುಲು ಬಿದಾಡಿ ಮುಖ ಸುಪ್ರೀಂ ಕೋರ್ಟ್ ಒಂಜಿ ಹಿಂದುಲೆಗೆ ಪೂರಕವಾಯಿನ ಈ ರಾಮ ಮಂದಿರ ಆಗುದು ಒಂದು ತೀರ್ಪು ಬೈದು ಒಂದು ಈ ನಮ್ಮ 4 ಕಾರ್ಯಕರ್ತೆಯರ ತಪಸ್ಸಿನ ಫಲ ಅನ್ನೋದು ಹೆಚ್ಚಿನ ಕಾರ್ಯಕರ್ತರು 3000 ಕಿಲೋಮೀಟರ್ ಶಬರಿಮಲೆಗೆ ಹೋಗಿರೋದು ಅಷ್ಟೇನೆ ಅಕುಲು ಬಂದದ್ದು ಮುಳುಗಿದ್ದಿಡುವುದು ಅಷ್ಟೇನೆ ಒಂಜಿ ತಂಡ 13 ಜನದ ತಂಡ ತಿರುಪತಿ ಶಬರಿಮಲೆಗೆ ಪಾದಯಾತ್ರೆ ಮಾಡ್ತಾರೆ ಅಕುಲ ಮತ್ತು ಮುಳುಗಿದ್ದಿಡುವುದು ನನ್ನ ಮುಳುಗಿದ್ದಿಡು ಕೂಡ 10 ಜನ ಸೇರಿದರು ಅಂತ ಸುಮಾರು 75 ಜನ ಕಾರ್ಯಕರ್ತರು ನನ್ನ ಮೂಡುಬಿದ್ದಿಡಿದು ಶಬರಿಮಲೆಗೆ ಪಾದಯಾತ್ರೆ ಹೋಗ್ತಾರೆ ಆ ಪಾದಯಾತ್ರೆ ಬರ್ತಿನ ಸ್ವಾಮಿನಾಗೆ 26 ತಾರೀಕಿಗೆ ವಾಮಂಜುರ್ದ ಜಂಕ್ಷನ್ ಸ್ವಾಗತ ಬರ್ತದೆ ಚೆಂಡೆ ವಾದ್ಯದ ಮುಖಾಂತರ ಉಡುಪು ದೇವಸ್ಥಾನದ ಮಾತೆಲ್ಲ ಸೇರಿದ ಸುಮಾರು 500 ಜನ ಸಾರ್ವಜನಿಕರೊಂದಿಗೆ ಪಾದಯಾತ್ರೆ ಹೋದು ಉಡುಪು ದೇವಸ್ಥಾನದ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಉಂಟು ಮಾತ್ರ ಈ ನಡೆದು ಬರ್ತಿನ ಸ್ವಾಮಿನಗರ ಪಾದ ಪೂಜೆ ಉಂಟು ಮಾತ್ರ ಅಯೋಧ್ಯೆ ಘನಸೇವೆಗೆ 1992 ಅಂಚನೆ 9 ಘನಸೇವೆಗೆ ಹೋದಿನ ಸುಮಾರು ಜನ ಕಾರ್ಯಕರ್ತರಿಗೆ ಅವರು ಗೌರವ ಸಮರ್ಪಣೆ ಕಾರ್ಯಕ್ರಮಗಳು ಈ ಮಾತಾ ಕಾರ್ಯಕ್ರಮವು ಸಾರ್ವಜನಿಕರ ಪದದ ಸಹಕಾರ ವಿನಂತಿ ಮಾತೆರೆಗಳ ಗೊತ್ತಿನ ಮೂಲಕ ಕರ್ನಾಟಕದ ಅಯೋಧ್ಯೆ ಹೋಮಣ್ಣ ಅವು ಚಿಕ್ಕಮಗಳೂರು ಚಂದ್ರಧರ ದತ್ತಪೀಠ ಹಿಂದುಲ್ಲ ಶ್ರದ್ಧೆಯ ಕೇಂದ್ರ ಐದಮಿತ ಅನ್ಯಮತಿಯರು ದಾಳಿ ಮಂತದ್ದು ಐವೇದ ವಶಪಡಿಸುವ ಕಾರಣದ ಹತ್ರ ಅವನು ಭಾರಿ ವಿವಾದದ ಸ್ಥಳ ಅವು ಅವಲಿತನ ದಾದ ಹಿಂದೂ ಶ್ರದ್ಧಾ ಸಂಕೇತವಲ್ಲ ಅವೆಲ್ಲ ಪೂರ ತರ್ತದೆ ಇಂಥವೇನು ವೇದನೆ ಒಂಜಿ ಅವನು ಮಾಂಸ ಮತ್ತು ಅಂಚಿನ ವ್ಯವಸ್ಥೆ ಇತ್ತು ಅದರ ಮಾಂಸ ಭಕ್ಷಣೆ ಇತ್ತು ಅದರ ಬೇತೆ ಹಿಂದೂ ಧರ್ಮದ ವಿರುದ್ಧ ವ್ಯವಸ್ಥೆಯಲ್ಲಿ ಪೂರ ನಡೆದುಕೊಂಡು ಐಕೆ ನಿರಂತರವಾದ ಬಜರಂಗಳ ಇಡೀ ಹಿಂದೂ ಸಮಾಜದ ಪರವಾದ ವಿಶ್ವ ಹಿಂದೂ ಪರಿಷತ್ತು ಬಜರಂಗಗಳ ನಿರಂತರವಾದ ಹೋರಾಟ ಬಂದುಕೊಂಡು ಆ ಹೋರಾಟದ ಫಲವಾಗಿ ಭಾರಿ ಬದಲಾವಣೆ ಸ್ಥಳಟ ಸುಮಾರು 20 ವರ್ಷದ ನಿರಂತರ ಹೋರಾಟ ಕಾನೂನು ಹೋರಾಟ ಇತ್ತು ಅದರ ಧಾರ್ಮಿಕ ಹೋರಾಟ ಇತ್ತು ரெண்டு போராட்டம் இனி வெள்ளங்கள நிரந்தரவாದ ಹೋರಾಟ ಮಾಡ್ಕೊಂಡು ಎಲಂಜಿ ಡಿಸೆಂಬರ್ 1ನೇ ತಾರೀಕಿಗೆ ಇಡೀ ಕರ್ನಾಟಕ ರಾಜ್ಯದ ದತ್ತಮಾಲೆ ಮಾಡಿದ ಕೇವಲ ಭಜನದ ಕಾರ್ಯಕರ್ತರು ಮಾತ್ರ ಒಟ್ಟು ಹಿಂದೂ ಸಮಾಜ ದತ್ತಮಾಲೆ ಮಾಡಿದ ದತ್ತ ಜಯಂತಿ ಡಿಸೆಂಬರ್ 18ನೇ ತಾರೀಕಿಗೆ ನಡೆಯಬೇಕು ಆ ದತ್ತ ಜಯಂತಿ ಬಂದು ದತ್ತಪಾದುಕೆ ದರ್ಶನ ಮಾಡುವಂತಿನ ವ್ಯವಸ್ಥೆ ಉಂಟು ಡಿಸೆಂಬರ್ 1ಕ್ಕೆ ಮಾಡಿದಂಚಿನ ಮಾಲೆ ಐದು ದಿನದ ದತ್ತಪಾರಾಯಣ ಅಥವಾ ದತ್ತಪಾದುಕೆಯ ದತ್ತ ಸಂಕೀರ್ತನೆ ಯಾತ್ರೆಯನ್ನು ಈ ರೀತಿ ಪ್ರತಿ ಜಿಲ್ಲಾ ಮಟ್ಟಗಳು ಅಥವಾ ಪ್ರಕಟ ಮಟ್ಟಗಳು ತಾಲೂಕು ಮಟ್ಟಗಳು ಇಂಚಿನ ಸಂಕೀರ್ತನೆ ಅದು ನಡೆತದೆ ಲಾಸ್ಟಿಗೆ ಡಿಸೆಂಬರ್ 18ನೇ ತಾರೀಕು ಹೋಗುವ ವ್ಯವಸ್ಥೆ ಉಂಟು ಒಕ್ಕ ಚಿಕ್ಕಮಗಳೂರು ಡಿಸೆಂಬರ್ 10ನೇ ತಾರೀಕಿಗೆ ಅನಸೂಯ ಜಯಂತಿ ನಡೆದುಕೊಂಡು ಅಂಚನೆ 11ನೇ ತಾರೀಕಿಗೆ ಚಿಕ್ಕಮಗಳೂರಿನ ಪೇಟೆಡ್ ಭಾರಿಮಲ್ಲ ಒಂದು ವೈಭವದ ಶೋಭಾಯಾತ್ರೆ ಸುಮಾರು 10,000 ಮಿಕ್ಕಿ ನಡೆದ ವೈಭವದ ಶೋಭಾಯಾತ್ರೆ ಒಂದು ಧಾರ್ಮಿಕ ಸಭೆ ಹೇಳ್ಬೇಕ 18ನೇ ತಾರೀಕಿಗೆ ಅವಳು ದತ್ತಪಾದುಕೆಯನ್ನು ದರ್ಶನ ಬಂತದೆ ಅವರು ಮಾಲಗಾಡ ಪೂರ ಹಿಂದೂ ಸಮಾಜ ಬಜರಂಗ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರ ಪೂರಕಲ ಒಟ್ಟುಗಾದ ಅವರು ದರ್ಶನ ಬಂತದೆ ಆ ದೇವರನ್ನ ಅನುಗ್ರಹ ಪಡೆಯುವ ವ್ಯವಸ್ಥೆ ನಡೆಯುತ್ತದೆ ಬೇತೆ ಕಾರಣಗಳು ಬೇತೆ ಹೋರಾಟಗಳು ನಡೆದಿಲ್ಲ ಅಂಚನೆ ಚಿಕ್ಕಮಗಳೂರು ಡಿಸೆಂಬರ್ 1ನೇ ತಾರೀಕು ಬೇತೆ ಕನೆಕ್ಟ್ ಮಾಡುವರು ಅಂಚನೆ ಚಿಕ್ಕಮಗಳೂರು ನವನ ಪ್ರಾಂತದ ಶಾಸಕ ರಘು ಸಕಲೇಶ್ವರ ನೇತೃತ್ವಗಳು ಅಲ್ತ ಗಣಪತಿ ದೇವಸ್ಥಾನ ದತ್ತಮಾಲೆ ಧಾರಣೆ ಆಗ್ತದೆ ಮೂಲು ನವನ ಉಂಡೆಟ್ಟು ಮಂಗಳೂರು ವಿಭಾಗದ ಸುಬ್ರಹ್ಮಣ್ಯ ದೇವಸ್ಥಾನ ದತ್ತಮಾಲೆ ಕಾಣುವ ಮೂಲಕ ದತ್ತಮಾಲ ಧಾರಣೆ ಚಾಲನೆ ಆಗುತ್ತೆ ಬೇತೆ ಕನೆಕ್ಟ್ ಬೇತೆ ದೇವಸ್ಥಾನಗಳು ಹೆಚ್ಚಿನ ಕಾರ್ಯಕ್ರಮ ನಡೆಯುವ ಇನಿ DC ಅಂತ ಆಡಳಿತ ಜಿಲ್ಲಾಡಳಿತ ಇಪ್ಪು ಒಟ್ಟು ನಮನೊಟ್ಟಿಗೂ ಐದೊಟ್ಟಿಗೂ ಪೂರಲ ವ್ಯವಸ್ಥೆದೊಟ್ಟಿಗೂ ಸಾಕಾರ ಕೊಡೋದಿಲ್ಲ ಅವಳು ಪುರ ತೀರ್ಥಭಾವ ಇಪ್ಪು ಭಾರಿ ಪವಿತ್ರದ ಹೊಂದಿನ ಸ್ಥಳ ಅವೇನೇಗೂ ಕೂಡ ವಿರ ಈಗಲೇ ತಿಳ್ಕೊಂಡು ಬಂದಿಲ್ಲ ಇವಾಗ ದತ್ತಪಾದುಕೆದ ಎದುರು ನಡಪರಂಚಿನ ದತ್ತಪೀಠದ ಎದುರು ನಡಪರಂಚಿನ ನಾದ ಹೋಮ ಉಂಟು ಉಪ್ಪಿನ ಈಗಲೇ ಅವಳು ಬಂದು ಕೆಲವೊಂದಿಲ್ಲ ಒಟ್ಟು
ಪ್ರತಿದಿನ ಅರ್ಚಕರಿಗೆ ಬೆಂಬಡುವುದು ಎಂಬ ಆಗ್ರಹ ಉಂಟು. ನಿಜ ಒಟ್ಟಾರೆ ದತ್ತಪೀಠ ಹಿಂದೂ ಸಮಾಜದ ಒಂದು ಶ್ರದ್ಧೆಯ ಕೇಂದ್ರ, ಹಿಂದುಳ ಪೀಠ. ಆ ಪೀಠನು ಹುಡುದುಕೊಂಡು ಬಂದು ಸರ್ಕಾರ ಕಾನೂನು ವ್ಯವಸ್ಥೆ ಕೊಟ್ಟು ಇಂಚಿನ ಹೋರಾಟ ನಡೆಸಿದ್ರು. ಎಂಗ್ಲಿಗೆ ವಿಶ್ವಾಸ ಉಂಟು ಅವು ಎಂಗ್ಲಿಗೆ ವಿರೋಧಿ ಕೊಡು ಹಿಂದುಳ ಎಂಚ ರಾಮನ ಮಂದಿರ ರಾಮನವು ಭೇದ ಕೊಟ್ಟು ಅವರ ಮೇಲೆ ಅಯೋಧ್ಯೆ ಅವರು ಬಂದು ಎಂಚ ಸುಪ್ರೀಂ ಕೋರ್ಟ್ ತೀರ್ಕೊಂಡ ಹೆಚ್ಚಿನ ದತ್ತಪೀಠ ಎಂಗ್ಲಿಗೆ ವಿರೋಧಿ ಕೊಡು ಬರಲ್ಲ ವಿಶ್ವಾಸ ಎಂಗ್ಲಿಗೆ. ಕನ್ನಡದ ಹೇಳು ಆಗದ್ದು ಉಂಟು ಅದು ಆರು ಪಾತ್ರೆ ಉಂಟು ಆ ರೇಖೆ ಪಾತ್ರೆ ಉಂಟು ಓಕೆ ಐತೊಟ್ಟಿಗೂ ನವರ ಮುಂತ ಕೆಲವು ಕಾರ್ಯಕರ್ತರು ಭಾರಿ ಆಲೋಚನೆ ಬಂತು ಬೇರೆ ಅಡಿಗೆ ಇತ್ತ ಅಯೋಧ್ಯೆಯ ಪರವಾದ ಹೋರಾಟ ಬಂದಿರಂಚಿನ ಅಯೋಧ್ಯೆ 3000 ಕಿಲೋಮೀಟರ್ ಪಾದಯಾತ್ರೆ ಇಲ್ಲಿ ಶಬರಿಮಲೆ ಬೆಟ್ಟ ನಡೆದಿದ್ದು ಅಚ್ಚರಿ ದತ್ತಪೀಠಗಳ ಪಾದಯಾತ್ರೆ ಮಾಡ್ಕೊಂಡು ಬಂದು ಹಲವಾರು ಕಾರ್ಯಕರ್ತರ ಅಪೇಕ್ಷೆ ಉಂಟು. ಒಟ್ಟು ಹಿರಿಯರು ಪೂರ್ವ ನಿಶ್ಚಯ ಬಂದದ್ದು ಅಡಿಗೆ ಪಾದಯಾತ್ರೆ ಹೆಚ್ಚ ಮಾಡ್ಕೊಂಡು ವ್ಯವಸ್ಥೆ ಹೆಚ್ಚಂದ ಐತ ಬಗ್ಗೆ ಚರ್ಚೆ ನಾವು